ಪ್ರಪಂಚದ ಎಲ್ಲ ಕಡೆ ನಾನಾ ಕಾರಣಕ್ಕೆ ಇಂದು ಹಿಂದೂಗಳು ಇದ್ದಾರೆ. ಜಗತ್ತಿನಲ್ಲಿ ಒಟ್ಟು 120 ಕೋಟಿ ಹಿಂದೂಗಳು ಇದ್ದು ಜಾಗತಿಕ ಪ್ರಮಾಣ 15% ಹಿಂದೂಗಳು ಸಂಖ್ಯೆಯಂತೆ ಭಾರತದಲ್ಲಿ ಹೆಚ್ಚು, ಆದರೆ ಪ್ರಮಾಣ ರೀತಿಯ ನೇಪಾಳದಲ್ಲಿ ಹೆಚ್ಚು. ಕೆಲವು ಹೆಚ್ಚು ಹಿಂದೂಗಳು ಇರುವ ದೇಶಗಳು ಹಾಗೂ ಅಲ್ಲಿನ ಜನಸಂಖ್ಯೆಯಲ್ಲಿ ಅವರ ಪ್ರಮಾಣ ಮುಂದಿನಂತಿದೆ. ಭಾರತ 101 ಕೋಟಿ 78.9%, ನೇಪಾಳ 2.86 ಕೋಟಿ 80.6%, ಬಾಂಗ್ಲಾದೇಶ 1.38 ಕೋಟಿ 8.2%, ಇಂಡೋನೇಷ್ಯಾ 42 ಲಕ್ಷ 1.9%, ಶ್ರೀಲಂಕಾ 31 ಲಕ್ಷ 13.7%, USA 25 ಲಕ್ಷ 0.6%, ಮಲೇಷಿಯಾ 19 ಲಕ್ಷ 5.8%, ಬ್ರಿಟನ್ 10 ಲಕ್ಷ 1.6%, ಮ್ಯಾನ್ಮಾರ್ 8.9 ಲಕ್ಷ 1.7%. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಕಠ್ಮಂಡು. ಬಲೆ ಯಾವ ಲೇಟ್ ಆಗಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ